ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ 2025-26ನೇ ಸಾಲದ ಅಧ್ಯಕ್ಷರಾದ ರಘು ಉಚ್ಚಿಲ್ ಪುನರಾಯ್ಕೆಯಾದಿದ್ದದು ಕರಿ ವರ್ಷದ ಆಡಳಿತ ಸಮಿತಿ ಬರ್ಪಿ 1 ವರ್ಷಗ ಅಂಚನೆ ದುಂಬರಿದನು. ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ವಾರ್ಷಿಕ ಮಹಾಸಭೆ ಶ್ರೀ ಗಣೇಶ ಮಂದಿರದ ಸಭಾಂಗಣದ ಐತಾರ ನಡೆತಂಡು. ವಾರ್ಷಿಕ ಮಹಾಸಭೆದ ನಡಾವಳಿಲು ಆದ ಆಡಳಿತ ಸಮಿತಿದ ಆಯ್ಕೆ ಸಂದರ್ಭಡ್ ದುಂಬುದ 1 ವರ್ಷಗ ಇತ್ತದ ಸಮಿತಿ ದುಂಬರಿಯಡು ಪನ್ಪಿ ಅಭಿಪ್ರಾಯಡ್ ಅವ್ಯ ಸಮಿತಿ ಪುನರಾಯ್ಕೆಯಾದ ದುಂಬರಿಂಡು. ಸತತ 3ನೇ ವರ್ಷಗ ಅಧ್ಯಕ್ಷರಾದ ದುಂಬರಿನ ರಘು ಸಿ ಉಚ್ಚಿಲ್ ತನ್ನ ಅವಧಿ ಇಡೆಗು ಮುಗಿಯುಂಡು ಪನ್ಪಿನ ಕುಸಿ ಇತ್ತಂಡು. ಆಂಡ ಮಹಾಸಭೆದ ನಿರ್ಣಯ ಪ್ರಕಾರ 11 ವರ್ಷಗ ದುಂಬರಿವ ತಂಕ್ಲಿನ ಅವಧಿಡು ಪ್ರಾಮಾಣಿಕವಾದ ಸೇವೆ ಸಂದಾದ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತದ. ದುಂಬಗ್ಲ ಮಾತೆನಲ ಸಹಕಾರ ಇಂಚನೆ ಉಪ್ಪಡಪಣದ ಅಧ್ಯಕ್ಷರಾದ ದುಂಬರಿನ ರಘು ಸಿ ಉಚ್ಚಿಲ್ ಕೇನುಂಡೇರು. ನಿಜವಾಗ್ಲೂ ನಾನು ಬರುವಾಗ ಭಾರಿ ಖುಷಿಯಲ್ಲಿದ್ದೆ. ಇರುವ ಖುಷಿ ಅಂದ್ರೆ ಖುಷಿ ಇಲ್ಲ ಅಂತ ಹೇಳಿ ಅಲ್ಲ, ಆದರೆ ಅಂದರೆ ಕಮಿಟಿ ಬದಲಾವಣೆ ಆಗ್ತದೆ ಅಂತ ಹೇಳುವಂಥದ್ದು ಕಾರಣಾಂತರದಿಂದ ಇದನ್ನು ಮುಂದುವರಿಸಿದ್ದಾರೆ. ಮತ್ತೆ ನಾನು ಎಲ್ಲರ ಒತ್ತಾಯದ ಹಿರಿಯರ ಎಲ್ಲ ಆಶೀರ್ವಾದ ಉಂಟು ಅಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಪಿದೆ. ಒಂದು ವಿಶೇಷದಲ್ಲಿ ವಿಶೇಷ 42 ವರ್ಷಕ್ಕೆ ಮೊದಲು ಕೋಟೆಕಾರಿ ಗಣೇಶೋತ್ಸವದಲ್ಲಿ ಛದ್ಮವೇಷ ಸ್ಪರ್ಧೆಯಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು. ಆಗ ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ನಮ್ಮ 41 ವರ್ಷ ಆವಾಗ ನನಗೆ ಒಂದು ಮನಸ್ಸಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಒಂದು ಮೆಂಬರ್ ಆಗಬೇಕು ಎನ್ನುವಂತ ಆಸೆ ಇತ್ತು. ತುಂಬಾ ಆಸೆ. ಅದು ಯಾಕೆ ಆಸೆ ಅಂತ ಹೇಳಿದ್ರೆ, ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಬಂಟಿಕ್ಸ್ ಕಟ್ಟುವುದು, ಮಾವಿನ ಎಲೆ ಕಟ್ಟುವುದು, ಬಾಳೆ ಇದೆಲ್ಲ ಗಿಡ ನೆಡುವುದು, ಇಂಥದ್ದನ್ನೆಲ್ಲ ಮಾಡ್ತಿದ್ರು. ಆವಾಗ ನಮ್ಗೆ ಇದರಲ್ಲೊಂದು ಸದಸ್ಯ ಆಗ್ಬೇಕು ಒಂದು ಭಯಂಕರ ಆಸೆ ಅಂತ ಹೇಳಿದ್ರೆ ಅದು ಅಷ್ಟೊಂದು ಆಸೆ ಇತ್ತು. ಆದರೆ ಇವತ್ತಿನ ಸ್ಥಿತಿ, ನಾನು ಅಧ್ಯಕ್ಷನಾಗುವವರೆಗೆ ಆ ದೇವರು ನನ್ನನ್ನು ಮಾಡಿದ್ದು. 2 ವರ್ಷಕ್ಕೆ ನಾನು ಬೇಡ ಅಂತ ಹೇಳಿದ್ದೆ. ನಾನು ಸಮಿತಿಯಲ್ಲಿ ಬೇಕಿದ್ದು ಹೇಳ್ತೇನೆ, ಮುಂಚೆ ಎಷ್ಟು ಇದಕ್ಕೆ ನಾನು ಕೆಲಸ ಮಾಡಿದೆ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವಂತ ಆ ಮನಸ್ಸು ನನ್ನಲ್ಲಿತ್ತು. ಆದರೆ ಈ ಸಭೆ ನನ್ನನ್ನು 3 ವರ್ಷ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಕೊಡ್ತೇನೆ. ಮತ್ತೆ ಅಧ್ಯಕ್ಷ ಆದರೆ ಅಧ್ಯಕ್ಷನಿಂದ ಎಲ್ಲವಾಗುವುದಿಲ್ಲ. ಸಣ್ಣ ಸಣ್ಣ ಕೆಲಸ ಮಾಡುವವನು ಇದ್ರೆ ಮಾತ್ರ ನಾವು ಮಾಡುವಂತ ಕೆಲಸ ಸಕ್ಸಸ್ ಆಗ್ಬೋದು. ಅದಕ್ಕೋಸ್ಕರ ಎಲ್ಲ ಸದಸ್ಯರು ನನ್ನ ಭಿನ್ನಹ ನೀವು ಮುಂಚೆ ಎಷ್ಟು ನಮಗೆ ಸಹಕಾರ ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚು ಸಹಕಾರವನ್ನು ಕೊಟ್ಟು ಈ ಮಂದಿರವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಸಹಕಾರವನ್ನು ನಾನು ಕೇಳ್ತೇನೆ. ವಂದನೆಗಳು. ಸಮಿತಿದ ಮಹಾಪೋಷಕರು ಮುಂಬೈ ಉದ್ಯಮಿ ರಾಮಣ್ಣ ಶೆಟ್ಟಿ, ಗೌರವ ಅಧ್ಯಕ್ಷರು ಬಿಎನ್ ಕುಂಪಲ, ಕೋಶಾಧಿಕಾರಿ ಅಮಿತ್ ಸಭೆದ ಮುತಾನ್ ಕಿಡಿತೇರು. ಪ್ರಧಾನ ಕಾರ್ಯದರ್ಶಿ ಆಶಿಕ್ ಗೋಪಾಲಕೃಷ್ಣ ಸಭೆ ನೆತ್ಕೊಂಡು ವಾರ್ಷಿಕ ವರದಿ ಲೆಕ್ಕಪತ್ರ ಮಂಡಿಸಾದು ಸಭೆ ಸುಧಾರಿಕೆ ಮಾಡ್ತಾರೆ. ಮತ್ತೊಂದು ಹೇಳಿದ್ರೆ 11 ತಾರೀಕಿಗೆ ಶಂಕರನಾರಾಯಣ ಆಚಾರ್ಯವರ ಮನೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ವಿಗ್ರಹ ಮುಹೂರ್ತ ಇದೆ. 9 ಗಂಟೆಗೆ ಅವರ ಮನೆಯಲ್ಲಿ ಮುಹೂರ್ತ ಇದೆ. ಎಲ್ಲರೂ ಬರಬೇಕಾಗಿ ನಾನು ವೈಯಕ್ತಿಕವಾಗಿ ಹೇಳಿಕೊಡ್ತಾ ಇದ್ದೇನೆ. 1 ನಿಮಿಷ ಹೇಳ್ತೇನೆ. ಮತ್ತೆ ನಾನು ಇವತ್ತು ಕೋಟ್ ಆಫ್ ಥ್ಯಾಂಕ್ಸ್ ರೆಡಿ ಮಾಡಿ ಬಂದಿದ್ದೆ. ಎಲ್ಲರಿಗೂ ಧನ್ಯವಾದ ಹೇಳಿ ಮುಗಿಸುವಂತೇಳಿ. ಅನಿವಾರ್ಯ ಕಾರಣದಿಂದ ನಿಮ್ಮೆಲ್ಲರ ಒತ್ತಾಯಕ್ಕೆ ಇವತ್ತು ಮುಂದುವರೆದಿದೆ.